ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಎಸ್ ನಾಗರಾಜ್ ಶೆಟ್ರೆ, ನಾನು ಕೆಲ ಪ್ರಶ್ನೆಗಳು ನನ್ನಲ್ಲಿ ಇದ್ದಂಥದ್ದನ್ನು ಕೇಳ್ತಾ ಹೋಗ್ತೀನಿ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇತ್ತು, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ನಾಗರಾಜ್ ಶೆಟ್ರು ಕೋರ್ಟ್ ಹೋಲಿಸಿದ್ರಂತೆ, ಹೌದಾ? ನಾನು ಕೋರ್ಟ್ ಹೋಲಿಸುವ ವ್ಯವಸ್ಥೆ ಇಲ್ಲ. ಯಾಕಂತಂದರೆ ಅದರ ಹಿಂದಿನ ಚುನಾವಣೆಯಲ್ಲಿ ನಾನು ವಾಪಸ್ ಬಂದೆ. ರಾಜೇಶ್ ನಾಯ್ಕರ ಪರವಾಗಿ ನಾನು ಬಂಟ್ವಾಳದಲ್ಲಿ ಕೆಲಸ ಮಾಡಿದೆ, ಬಾಕಿ ಕಡೆ ಸಹ ಕೆಲಸ ಮಾಡಿದೆ. ನಳಿನ್ ಕುಮಾರ್ ಕಟೀಲ್ ನಮ್ಮ ಹುಡುಗ. ಅವರು ಫಸ್ಟು ಇಲೆಕ್ಷನ್ ನಿಂತಾಗಲೂ ಸೆಕೆಂಡ್ ಇಲೆಕ್ಷನ್ ನಿಂತಾಗೂ ನಿಷ್ಠಾವಂತನಾಗಿ ಕೆಲಸ ಮಾಡಿದ್ದೇನೆ. ಭಾಳಷ್ಟು ತಾಯಿ ದುರ್ಗಾಂಬೆಯಲ್ಲಿ ಬೇಡಿಕೊಂಡಿದ್ದೇನೆ ಅವರು ಜಯಿಸಬೇಕು, ಅವರು MP ಆಗಬೇಕು ಅಂತ. ಮತ್ತು ನಮಗೆ ಕೋರ್ಟ್ ಹೋಲಿಸುವಂಥ ಆ ಒಂದು ಥಿಂಕಿಂಗೂ ಇಲ್ಲ. ಅಂದ್ರೆ ಬಂಟರಿಗೆ ರೀಪ್ಲೇಸ್ ಆಗಿ ನಾನು ಬಂಟ ಬಂದು ಬಿಡ್ತೀನಿ, ಈ ರೀತಿ ಯೋಚನೆ ಏನಾದರೂ ಮಾಡಿದ್ರೆ? ಅದು ಬೇರೆ ಬಂಟರು ಪ್ರಯತ್ನ ಮಾಡಿದರು ಅಂತ ಗೊತ್ತಿಲ್ಲ ನನಗೆ, ಆ ಮಾತು ಗೊತ್ತಿಲ್ಲ. ಆದರೆ ಒಂದು ಭಾಳ ಸ್ಪಷ್ಟ ಇದೆ, ನಾನು ನಳಿನ್ ಕುಮಾರ್ ಕಟೀಲ್ ಬಿಟ್ಟು ನನಗೆ ಕೊಡಿ ಅಂತ ಹೇಳುವಂಥ ಮಾತಿಲ್ಲ, ನಾನು ಕೇಳುವಂಥ ಒಂದು ವ್ಯವಸ್ಥೆ ಕೂಡ ಇಲ್ಲ. ಸೊ ಅಂದರೆ ನಮಗೆ ಯಾರು ಪರಿವಾರ ಸಂಘಟನೆ ಪಕ್ಷ ಹೇಳ್ತದೋ ಅವ್ರಿಗೆ ಕೆಲಸ ಮಾಡೋದು. ಬಂಟ್ವಾಳದ ಎಲೆಕ್ಷನ್ ನಲ್ಲಿ ನಾಗರಾಜ್ ಶೆಟ್ರು ಕೆಲಸ ಮಾಡಲಿಲ್ಲ ಅಂತೆ. ಯಾವ ಎಲೆಕ್ಷನ್? ರಮನಾಥ್ ರೈ ಅವರ ಜೊತೆಗೆ ಮೃದು ಧೋರಣೆ ಇತ್ತು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳುವುದಾದ್ರೆ ರಮನಾಥ್ ರೈ ನನ್ನ ಹತ್ರ ಮಾತಾಡ್ತೀವೇ ಇರಲಿಲ್ಲ. JDS ಗೆ ಹೋದ ಸಂದರ್ಭದಲ್ಲಿ ನೀವು ರಾಜಿ ಆದ್ರಿ? ಹೌದು, ನನಗೆ ಖುಷಿ ಆಯ್ತು. ಅವರಿಗೆ ವಾಪಸ್ ಪುನಃ ನನಗೆ 6 ತಿಂಗಳಲ್ಲಿ ವಾಪಸ್ ಬಂದಾಗ ಪುನಃ ಅವರಿಗೆ ನೋವಾಯಿತು. ಆದರೆ ಅವ್ರಿಗೊಂದು ಹೆದರಿಕೆ ಇತ್ತು, ಎಲ್ಲರೂ ನಾನು ಪುನಃ ನಿಲ್ತೇನೆ ಅಂತ. ನಾನು ಹೇಳಿದೆ ನಾನು ನಿಲ್ಲುವುದಿಲ್ಲ ಅಂತ, ನಾನು ಯಾವುದೇ ಚುನಾವಣೆ ನಿಲ್ಲುವುದಿಲ್ಲ ಅಂತೇಳಿ ನಾನು ದೃಢ ಮಾಡಿಯೇ ವಾಪಸ್ ಬಂದದ್ದು. ಇವತ್ತಿಗೂ ನಾನು ಹೇಳ್ತಾ ಇದ್ದೇನೆ. ಕೆಲವರು ಹೇಳ್ತಾರೆ, ನಾಗರಾಜ್ ಶೆಟ್ಟಿ ನೀವು ಮಂಗಳೂರಲ್ಲಿ ನಿಲ್ತೀರಾ, ನೀವು ಮುಲ್ಕಿ ಮೂಡುವುದರಲ್ಲಿ ನಿಲ್ತೀರಾ, ನೀವು ಬೆಳ್ತಂಗಡಿಯಲ್ಲಿ ನಿಲ್ತೀರಾ, ನೀವು ಬಂಟ್ವಾಳದಲ್ಲಿ. ನಾನು ಎಲ್ಲಿಯೂ ಓಟಿಗೆ ನಿಲ್ಲುವುದಿಲ್ಲ. ಇಲೆಕ್ಷನಿಂದ ಆಯಿತು. ನಮ್ಮದು ಪಕ್ಷ ಯಾವುದು ಸಂಘಟನಾತ್ಮಕವಾಗಿ ಜವಾಬ್ದಾರಿ ಕೊಡ್ತದೆ ಆ ಕೆಲಸ ನಾವು ಮಾಡ್ತೇವೆ. ಅಂದ್ರೆ ಬಂಟ್ವಾಳದಲ್ಲಿ ಕೆಲಸ ಮಾಡಲಿಲ್ಲ ನಾಗರಾಜ ಶೆಟ್ರು. ರಮನಾಥ್ ರೈ ಅವರ ಪರವಾಗಿ ಮೃದು ಧೋರಣೆ ಇತ್ತು ನಾಗರಾಜ ಶೆಟ್ರು. ಇಲ್ಲ, ಅದು ತಪ್ಪು, ನಾನು ಒಪ್ಪುವುದಿಲ್ಲ ಅದನ್ನು. ನಮ್ಮಲ್ಲಿ ಒಂದು ಮಾತು ಬಹಳ ಸ್ಪಷ್ಟ ಇದೆ, ನಾವು ದೇವರ ಮೇಲೆ ವಿಶ್ವಾಸ ಇದ್ದಂಥ ವ್ಯಕ್ತಿಗಳು. ನಾವು ಆ ಎದುರೊಂದು ಹಿಂದೆ ಒಂದು ಆ ದೋಖ ಇಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಇಳಿದ್ರೆ ನಿಷ್ಠಾವಂತರಾಗಿ ರಾತ್ರಿಗಳು ದುಡಿದಿದ್ದೇನೆ. ಬಂಟ್ವಾಳದ ಕಡೆಗೆ ಮುಖವೇ ಮಾಡಲಿಲ್ಲ ನಾಗರಾಜ್ ಶೆಟ್ರು, ಮಂಗಳೂರಿನಲ್ಲೇ ಬಾಕಿ ಆಗಿದ್ರು. ನಾನು ಬಹಳಷ್ಟು ಕೆಲಸ ಮಾಡಿದೆ. ಇದು MLA ಹತ್ರ, MP ಹತ್ರ ಇನ್ನೂ ನಿಮ್ಮ ಕ್ಷೇತ್ರ ಆಗಿತ್ತದು. ನೀವು ಅಲ್ಲಿ ಲೀಡ್ ತಗೊಂಡು ಕೆಲಸ ಮಾಡಬೇಕಿತ್ತು, ಲೀಡರ್ಶಿಪ್ ತಗೊಂಡು ಕೆಲಸ ಮಾಡಬೇಕಿತ್ತು. ಲೀಡರ್ಶಿಪ್ ಅಂತ ಹೇಳಿದ್ರೆ ನಾನು ಒಂದು ಹೇಳ್ತೇನೆ, ಲೀಡರ್ಶಿಪ್ ನಮಗೆ ಕೊಡಬೇಕು, ನಾವು ಹೋಗಿ ಲೀಡರ್ಶಿಪ್ ತಗೊಳ್ಳಿ. ಆದರೆ ನಮ್ಮ ತಾಕತ್ತಿಗೆ ನಮ್ಮ ಇದಕ್ಕೆ ಬೇಕಾದಷ್ಟು ಕೆಲಸ ಮಾಡಿದ್ದೇವೆ. ಒಂದು ಎರಡನೇದಾಗಿ ತಮ್ಗೆ ಗೊತ್ತಿರ್ಬೋದು, ನಾನು ಪ್ರಥಮ ಬಾರಿಗೆ ಓಟಿದ್ದಾಗ ಗುರುಪುರ ಪಿರ್ಕ ಮತ್ತು ಬಂಟ್ವಾಳದ ಅರ್ಧ ನನ್ನ ಹತ್ರ ಇತ್ತು. ಇನ್ನೊಂದು ವಿಟ್ಲ ಕಾನ್ಸ್ಟಿಟ್ಯೂನ್ಸಿ ಇತ್ತು. ಅದು ಎಲ್ಲ ವಿಭಾಗ ಆಗಿ ನನ್ನ ಬಂಟ್ವಾಳ ಪಿರ್ಕದ ಅರ್ಧ ಅಂದರೆ ಗುರುಪುರ ಪಿರ್ಕ ಸುರತ್ಕಲ್ಗೆ ಹೋಯಿತು. ಆ ವಿಟ್ಲ ಡಿಸಾಲ್ವ್ ಆಗಿ ಕಾಲ್ವಾಸಿ ಪುತ್ತೂರಿಗೆ ಹೋಯಿತು, ಅರ್ಧವಾಸಿ ಬಂಟ್ವಾಳಕ್ಕೆ ಬಂತು, ಒಂದು ಕಾಲ್ವಾಸಿ ಉಳ್ಳಾಲಕ್ಕೆ ಹೋಯಿತು, ಮಂಗಳೂರಿಗೆ ಹೋಯಿತು. ಈ ರೀತಿ ಅಲ್ಲಿ ಬದಲಾವಣೆ ಆಗುವಾಗ ನನ್ನ ಕಾನ್ಸಂಟ್ರೇಷನ್ ಆ ಕಡೆ ಹೆಚ್ಚು ಇರಲಿಲ್ಲ. ಅದು ಎರಡನೇ ಬಾರಿ ಓಟ್ ಆದಾಗ ನಾನು ಹೋಗಿದ್ದೆ. ಎರಡನೇ ಬಾರಿ ನನಗೆ ಓಟಿಗೆ ನಿಂತು ನಾನು 1178 ಓಟಿಗೆ ಸೋತಾಗ ತುಂಬ ನೋವಾಗಿದೆ. ನಾನು ಗೆಲ್ತೇನೆ ಅಂತ 100ಕ್ಕೆ ವಿಶ್ವಾಸ. ನೀವು ಸಚಿವರಾಗಿದ್ದಂಥವರು ಸೋತ್ರಿ ಆ ಕ್ಷೇತ್ರದಲ್ಲಿ, ಬಂಟ್ವಾಳ ಕ್ಷೇತ್ರದಲ್ಲಿ. ಆ ನಂತರ ನೀವು ಅಲ್ಲಿ ಪಕ್ಷ ಕಟ್ಟಬೇಕಿತ್ತು ಅಂತ ಬಯಸ್ತಾ ಇದ್ದಂಥದ್ದು. ಆದ್ರೆ ನಾಗರಾಜ್ ಶೆಟ್ರು ಬರ್ಲಿಲ್ವಲ್ಲ ಬಂಟ್ವಾಳಕ್ಕೆ. ನನಗೆ ಪಕ್ಷ ಕಟ್ಟುವಂತ ವ್ಯವಸ್ಥೆಯಲ್ಲಿ ಅಗತ್ಯ ಇಲ್ಲ. ಪಕ್ಷ ಬಹಳ ಸೋತ ನಂತರ ನೀವು ನನಗೆ ಕಾನ್ಸ್ಟಿಟ್ಯೂನ್ಸಿಯ ಪರಿಚಯವೇ ಇಲ್ಲ, ನನಗೆ ಅದರ ಅಗತ್ಯವೂ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದು ಬಿಟ್ರಿ. ಇವತ್ತಿಗೂ ನಾನು ಹೇಳ್ತೇನೆ ನಿಮ್ಮ ಹತ್ರ, ನಾನು ನಿರಂತರವಾಗಿ 2004ರಿಂದ 2014ರವರೆಗೆ ನಿರಂತರ ಆ ಕಾನ್ಸ್ಟಿಟ್ಯೂನ್ಸಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇನೆ. ಇವತ್ತಿಗೂ ಕೂಡ ನಾನು ಎಲ್ಲ ಏರಿಯಾಕ್ಕೆ ವಿಸಿಟ್ ಮಾಡ್ತಾ ಇದ್ದೇನೆ. ಇವತ್ತಿಗೂ ಕೂಡ ನನಗೆ ಆ ಪ್ರೀತಿ ವಿಶ್ವಾಸ ಕಾರ್ಯಕರ್ತರಿದ್ದೆ, ಋಣ ಇದೆ. ನಾನು ಭಾಷಣದಲ್ಲಿ ಕೂಡ ಹೇಳ್ತೇನೆ, ನಿಮ್ಮಿಂದಾಗಿ ನಾನು MLA ಆಗಿದ್ದೇನೆ, ನಿಮ್ಮಿಂದಾಗಿ ನಾನು ಮಂತ್ರಿ ಆಗಿದ್ದೆ, ನಿಮ್ಮ ಋಣ ನಾನು ಸಾಯುವವರೆಗೆ ಇದು ಮಾಡ್ತೇನೆ. ಅದಕ್ಕೋಸ್ಕರ ನಾನು ಬೇರೆ ಬೇರೆ ಕಾರ್ಯಕ್ರಮ ಮಾಡಿಕೊಂಡು ಹೋದೆ. ಅಂದರೆ ಅದು ಮಾತ್ರ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ನಾನೆಂತ ಹೇಳಿದ್ರೆ, ನನಗೆ ಜನಗಳ ಋಣ ಇತ್ತು. ಅದಕ್ಕೋಸ್ಕರ ಮಗನನ್ನು ಹಿಡಿದು ಪಂಜಿಕಲ್ಲಲ್ಲಿ ಒಂದು ಗೇರು ಬೀಜದ ಫ್ಯಾಕ್ಟ್ರಿ ಮಾಡಿದೆ. ಒಂದು 300 ಫ್ಯಾಮಿಲಿಗೆ ಅದರಿಂದ ಉಪಕಾರ ಆಯಿತು. ಹುಡುಗಿಯವರು ಕೆಲಸ ಮಾಡ್ತಾರೆ, ಒಳ್ಳೊಳ್ಳೆ ಮತ್ತು ವಾರಕ್ಕೆ ಸಂಬಳ ಸಿಗುತ್ತೆ. ಎರಡನೇದಾಗಿ ಶಾಲೆಗಳನ್ನು ಮಾಡಿದೆ, ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಿದೆ. 1ರಿಂದ 10ರವರೆಗೆ ಅಡ್ಯಾರಲ್ಲಿ ಮಾಡಿದೆ, 1ರಿಂದ 10 ಸಿದ್ದಗಟ್ಟಿಯಲ್ಲಿ ಮಾಡಿದೆ. ಸ್ವಾಮಿ ನಾನು ಕೇಳಿ ಒಂದು ನಿಮಿಷ. 1ರಿಂದ 10ರವರೆಗೆ ಕುಲಗುಂಡಗಳು ಮಾಡಿದೆ. ಇದು ಶಾಲೆ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ರಾಜಕೀಯದಲ್ಲಿರುವಾಗ ಅನೇಕ ತಾಯಂದಿರು ಕೂಗಿದ್ರು, ನಮಗೆ ಇಂಗ್ಲೀಷ್ ಮೀಡಿಯಂ ಕಲಿಸಲಿಕ್ಕೆ ಕಷ್ಟ ಆಗುತ್ತೆ, ನಮ್ಮ ಗಂಡ ರಿಕ್ಷಾ ಡ್ರೈವರ್, ಅಲ್ಲಿ 8,000 ಡೊನೇಷನ್ ಕೊಡಬೇಕು ಅಂತ. ಅದಕ್ಕೆ ಡೊನೇಷನ್ ಇಲ್ಲದೆ ಅತಿ ಕಡಿಮೆ ಖರ್ಚಿನಲ್ಲಿ, ಅದು ಕೂಡ ಕುಲಕುಂಡಕದಲ್ಲಿ ಧರ್ಮಾರ್ಥವಾಗಿ 1 ರೂಪಾಯಿ ಕೊಡಲಿಕ್ಕಿಲ್ಲ, ಸಂಬಳವೇ ಇಲ್ಲ,
ಪುಸ್ತಕ ನನ್ನ ಲೆಕ್ಕದಲ್ಲಿ, ಯೂನಿಫಾರ್ಮ್ ನನ್ನ ಲೆಕ್ಕದಲ್ಲಿ, ಊಟ ಮಧ್ಯಾಹ್ನ ನಮ್ಮ ಲೆಕ್ಕದಲ್ಲಿ ಕೊಟ್ಟು, ಅದೇ ರೀತಿ ಸಿದ್ಧಗಟ್ಟೆಯಲ್ಲಿ ಮಧ್ಯಾಹ್ನ ಊಟ ನನ್ನ ಮಗನ ಲೆಕ್ಕದಲ್ಲಿ ಕೊಟ್ಟು ಅತಿ ಕಡಿಮೆ ಖರ್ಚಿನಲ್ಲಿ 100% ರಿಸಲ್ಟ್ 3 ಶಾಲೆಯಲ್ಲಿ ಬಂತು. ಸೊ ಆ ಕ್ಷೇತ್ರದ ಋಣ ತೀರಿಸಲಿಕ್ಕೆ ಏನೇನು ಯೋಜನೆಗಳು ಬೇಕು. ನನ್ನ ಪ್ರಶ್ನೆ ಇರುವಂತದ್ದು, ಓಕೆ, ರಮನಾಥ್ ರೈ ಅವರ ಎದುರು 1800 ಮತಗಳ ಅಂತರದಲ್ಲಿ ಸೋತ್ರಿ, 128 ಮತಗಳ ಅಂತರದಲ್ಲಿ ಸೋತ್ರಿ. 1200 ಜನ ನಿಮ್ಮನ್ನ ಅವರನ್ನ ಜಾಸ್ತಿ ಬಿಲೀವ್ ಮಾಡಿದ್ರು. ಹಾಗಾದ್ರೆ ಯಾಕೆಲ್ಲ 630 ಜನ ಉಳಿದವರು ನಿಮಗೆ ಓಟ್ ಹಾಕಿದವರನ್ನ ಕೈ ಬಿಟ್ರಲ್ವಾ ನೀವು? ಮಂಗಳೂರಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ರಿ. ಇಲ್ಲ, ನಾನು ಸೆಟ್ಲ್ ಆಗುವ ಪ್ರಶ್ನೆ ಇಲ್ಲ. ನಿಮ್ಮ ಪಾರ್ಟಿ ಏನಾಯ್ತು ಅಲ್ಲಿ? ಪಾರ್ಟಿ ಕಟ್ಟುವ ಕೆಲಸ ಎಲ್ಲ ಆಯ್ತು? ಎಲ್ಲ ಪಾರ್ಟಿ ಕಟ್ಟಿಯಾಗಿದೆ. ವ್ಯವಸ್ಥಿತವಾಗಿ ಕಾರ್ಯಕರ್ತರು ಬಹಳಷ್ಟು ಇದ್ದಾರೆ. ಗ್ರಾಮ ಪಂಚಾಯತ್ ಹೆಚ್ಚುದು ನಮ್ದು ಇದೆ, ಜಿಲ್ಲಾ ಪಂಚಾಯತ್ ಕೂಡ ನಮ್ಮಲ್ಲಿ ಹೆಚ್ಚು ಗೆದ್ದಿದ್ದೇವೆ, ತಾಲೂಕ್ ಪಂಚಾಯತ್ ನಮ್ದಿದೆ. ಅಲ್ಲಿ ಹಾಗೇನು ಇದಾಗಲಿ. ನಾಗರಾಜ್ ಶೆಟ್ಟರ್ ಅಲ್ಲಿ ಇಲ್ಲ. ನಾಗರಾಜ್ ಶೆಟ್ಟಿ ಅಲ್ಲೇ ಇದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ನಾಗರಾಜ್ ಶೆಟ್ಟಿ ಇರುವುದೇ ಮಂಗಳೂರಲ್ಲ, ಬಂಟ್ವಾಳದಲ್ಲಿ. ಈಗ ಮಗನ ಫ್ಯಾಕ್ಟ್ರಿ ಮಾಡಿದ ಕೂಡಲೇ ಮಗನ ಫ್ಯಾಕ್ಟ್ರಿ ಡೈಲಿ ಹೋಗ್ತಾ ಇದ್ದೇನೆ. ನಾನು ಬಂಟ್ವಾಳದಲ್ಲಿ ಇದ್ದೇನೆ, ಇಲ್ಲ ಅಂತಲ್ಲ. ಆದರೆ ವ್ಯವಸ್ಥಿತವಾಗಿ ತಾವು ಹೇಳಿದಾಗೆ ಜವಾಬ್ದಾರಿ ಇಲ್ಲದೆ ನಮಗೇನಾದ್ರು ಜವಾಬ್ದಾರಿ ಕೊಟ್ಟರೆ ಅಲ್ಲಿ ಮಾಡಿ. ಈಗ ಫಸ್ಟ್ ನಾನು 2004ರಲ್ಲಿ ನಮ್ಮ ಹಿರಿಯರು ಡಾಕ್ಟರ್ ಪ್ರಭಾಕರ್ ಭಟ್ ಎಲ್ಲ ಕರೆದು ನೀನು ಕ್ಷೇತ್ರ ಅಧ್ಯಕ್ಷ ಆಗಬೇಕು ಅಂತೇಳಿ ವಹಿಸ್ಕೊಂಡೆ. ಜನವರಿಯಲ್ಲಿ 2004 ಮೇಯಲ್ಲಿ MLA ಆದೆ. ಸೊ ಈ ರೀತಿ ನಮ್ಮಲ್ಲಿ ಜವಾಬ್ದಾರಿ ಕೊಟ್ಟರೆ ನಾವು ಲೀಡ್, ಇಲ್ಲದಿದ್ದರೆ ಸ್ವಲ್ಪ ಕೆಲವ್ರದ್ದು ಈಗೋ ಪ್ರಾಬ್ಲಮ್ಸ್ ಇರ್ತದೆ, ಕೆಲವರಿಗೆ ನಾಗರಾಜ್ ಶೆಟ್ಟಿ ಪುನಃ ಇಲ್ಲಾದ್ರೂ MLA ನಿಲ್ತಾನೆ ಎಂಬ ಭಾವನೆಗಳು ಬರ್ತದೆ. ಅದಕ್ಕೆ ನಾವು ನೀವು ಆ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಜಿಲ್ಲಾ ರಾಜಕಾರಣದಲ್ಲೂ ಒಂದು ಮಾತು ಹರಿದಾಡ್ತಾ ಇದೆ, ನಾಗರಾಜ್ ಶೆಟ್ರು ಮಂಗಳೂರು ಸೌತಿನ ಕಡೆಗೆ ಕಣ್ಣು ಹಾಕಿದ್ದಾರೆ, ಮಂಗಳೂರು ಸೌತಿನ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನಾನು ಆಗೋದು ಮಾತು ಹೇಳಿದೆ, ಯಾರು ಇಲ್ಲದ ಕ್ಷೇತ್ರ ಅದು, ಉತ್ತರಾಧಿಕಾರಿ ಇಲ್ಲದ ಕ್ಷೇತ್ರ ಅಂತೇಳಿ ನಾಗರಾಜ್ ಶೆಟ್ರು ಹೋಗ್ತಾ ಇದ್ದಾರೆ. ಉತ್ತರಾಧಿಕಾರಿ ಎಲ್ಲ ಕಡೆ 7-8 ಜನ ಇದ್ದಾರೆ. ಅದೊಂದು ಮಾತು ತಪ್ಪು ತಮ್ಮದು. ಎಲ್ಲ ಕ್ಷೇತ್ರದಲ್ಲಿ 7-8 ಕಂಟೆಂಡರ್ಸ್ ಇದ್ದಾರೆ ನೆಕ್ಸ್ಟ್ MLAಗೆ. ಯಾಕೆ 100ಕ್ಕೆ 100 BJP ವಿನ್ ಆಗುತ್ತೆ, BJP ಸರ್ಕಾರ ನೆಕ್ಸ್ಟ್ ಬರ್ತದೆ, ಎಲ್ಲಿಗೂ ಅವಕಾಶ ಬೇಕು. ನೀವು ಯೋಚನೆಯಲ್ಲಿ ಇದ್ದೀರಾ ಮಂಗಳೂರು ಸೌತಿನ ಕಡೆಗೆ? ನಾನು ಹೇಳಿದ್ರೆ ಸೌತ್ ನಂದು ಹುಟ್ಟಿದ ಸ್ಥಳ. ಎಸ್, ನಾನು ಹುಟ್ಟಿ ಬೆಳೆದದ್ದು ಮಂಗಳೂರು ಸೌತು, ಗೊತ್ತಾಯಿಲ್ಲ ನಿಮಗೆ. ನಾನು ಅದಕ್ಕೋಸ್ಕರ ಯಾವಾಗಲೂ ಭಾಳ ಏನು ಹುಟ್ಟಿದ್ದು ಬೆಳೆದದ್ದು ಶಾಲೆ ಎಲ್ಲ ನಮ್ಮದು ಮಂಗಳೂರು ಸೌತೆ, ಮಂಗಳೂರಲ್ಲಿ ಹುಟ್ಟಿ ಬೆಳೆದ ನಾನು. ಸಾಧ್ಯ ನಾನು MLA ಕ್ಯಾಂಡಿಡೇಟ್ ಆಗ್ತೇನೆ, ನನಗೆ ಟಿಕೆಟ್ ಕೊಡಿ ಅಂತ ಕೇಳುವಂಥ ಜಾಯಮಾನ ನಮ್ಮಲ್ಲಿಲ್ಲ. ಇದು ವೈರಾಗ್ಯ ಯಾಕೆ? ಹಾಗಾದ್ರೆ ಹಿಮಾಲಯಕ್ಕೆ ಹೋಗೋ ಪ್ಲಾನ್ ಅಲ್ಲಿ ಏನಾದ್ರೂ ಇದ್ದೀರಾ? ರಾಜಕಾರಣ ಎಲ್ಲ ಬಿಟ್ಟು ಮತ್ತೆ ವೈರಾಗ್ಯ ಯಾಕೆ? ರಾಜಕಾರಣಿ ಆದವನಿಗೆ ವೈರಾಗ್ಯ ಇದೆ ಅಂತ ನಾನು ನಂಬೋದಿಲ್ಲ. ನಾನು ಇನ್ನೊಬ್ರು ಹಿರಿಯರ ಹತ್ರ ಮಾತಾಡೋಕೆ ಹೇಳಿದೆ, ನನಗೆ 57 ಕಳೆದು 58 ವರ್ಷ ಹೋಗ್ತಾ ಇದೆ. 65ನೇ ವರ್ಷದ ತನಕ ನಾನು ರಾಜಕೀಯದಲ್ಲಿ ಇರ್ತೇನೆ, ಅಪ್ ಟು 65. ಆಮೇಲೆ ಐ ವಿಲ್ ಕ್ವಿಟ್ ಪಾಲಿಟಿಕ್ಸ್, ಐ ವಿಲ್ ಗೋ ಟು ಸಂಘಟನೆ, ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನನಗೆ ಇನ್ನೂ ಆಗುವುದೆಲ್ಲ ಆಗಿದೆ ನನಗೆ. ಸೊ ಇಲ್ಲಿಗೆ ಎಂಡ ನಿಮ್ಮದು ಪೊಲಿಟಿಕಲ್ ಅಲ್ಲ, ಇನ್ನು 7-8 ವರ್ಷ ಇದೆ. ಪಾಲಿಟಿಕ್ಸಲ್ಲಿ ಕೆಲಸ ಮಾಡ್ತೇನೆ, ಮಾಡುವುದಿಲ್ಲ ಅಂತಲ್ಲ, ಕೆಲಸ ಮಾಡ್ತೇನೆ. ಜವಾಬ್ದಾರಿ ನೀವು ಕೊಟ್ಟರೆ, ನಾನು ಪಕ್ಷದವ್ರ ಹತ್ರ ಹೇಳಿದ್ದೇನೆ, ಏನು ಜವಾಬ್ದಾರಿ ಕೊಟ್ಟರೆ ಚಾಚು ತಪ್ಪದೆ ಮಾಡ್ತೇನೆ. ನಾನು ತಪ್ಪು ಮಾಡಿದರೆ ನಿಮಗೆ ನನ್ನನ್ನು ಕೇಳುವಂತ ಅವಕಾಶ. ಅಂದ್ರೆ ನಿಮಗೆ ನಾನು ಕಂಟೆಸ್ಟ್ ಮಾಡೋದಿಲ್ಲ, ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ತೀರಿ. ಮಂಗಳೂರು ಸೌತ್ಗೆ ಟ್ರೈ ಮಾಡಿದ್ರೆ ನನಗೆ ಬೇಡ, ಬಂಟ್ವಾಳದಲ್ಲಿ ನಾನು ಕಂಟೆಸ್ಟ್ ಮಾಡೋದಿಲ್ಲ ಎಲ್ಲ ಹೇಳ್ತೀರಿ. ಮತ್ತೆ ವೈರಾಗ್ಯ ಇದು, ರಾಜಕಾರಣವೇ ಬೇಡ ಅನ್ನುವಂತ ಮನಸ್ಥಿತಿ. ನಾನೊಂದು ನೋಡಿ, ನಾವೊಬ್ಬರೇ ಅಲ್ಲಿಗೆ ಸೂಟೇಬಲ್ ಕ್ಯಾಂಡಿಡೇಟ್ ಅಲ್ಲ, ಅನೇಕ ಹೊಸಬರು ಬಹಳಷ್ಟು ಜನ ಇದ್ದಾರೆ. ಈಗ ತಮಗೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಹೊಸ ಮುಖಗಳಿಗೆ ಅವಕಾಶ ಕೊಟ್ಟರೆ ವಿನ್ ಆಗುವ ಚಾನ್ಸಸ್ ಜಾಸ್ತಿ. ಸೊ ನಿಮಗೆಲ್ಲ ವಿನ್ ಆಗುವ ಕೆಪಾಸಿಟಿ ಇಲ್ವಾ? ಅಲ್ಲ, ಕೆಪಾಸಿಟಿ ಇದೆ ಅಣ್ಣ. ಕೆಪಾಸಿಟಿ ಇದ್ರೂ ಕೂಡ ನಾನು ಈಗ ಅನೇಕ ಕಾಂಗ್ರೆಸ್ ಜನರಲ್ಲಿದ್ದಾರೆ, ಸಾಯುವವರೆಗೆ ನಾನೇ MLA ಆಗಬೇಕು, ನಾನೇ ಇರಬೇಕು ಅಂತ ಇದೆ. ಆ ರೀತಿ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಹೊಸ ಯುವಕರಿಗೆ, ಹೊಸ ಕಾರ್ಯಕರ್ತರಿಗೆ. ಯಾಕೆ ನಾನೇ ಆದರೆ ಸಾಯುವವರೆಗೆ ನಾನು ಒಬ್ಬನೇ ಆಗಬೇಕು ಅಂತ ಭಾವನೆ ನಮ್ಮಲ್ಲಿ ಪಕ್ಷದಲ್ಲಿ ಇಲ್ಲ, ನಮ್ಮ ಸಂಘಟನೆ ಇಲ್ಲ. ಬದಲಾವಣೆಗಳ ಅವಶ್ಯಕತೆ ಇದೆ, ಬದಲಾವಣೆ ಬೇಕು, ಹೊಸ ಮುಖಗಳಿಗೆ. ನಾಗರಾಜ್ ಶೆಟ್ರು ತ್ಯಾಗಿ ಆಗೋದಕ್ಕೆ ಹೊರಟದ್ದು? ತ್ಯಾಗಿಯೂ ಅಲ್ಲ, ನಾನು ರಾಜಕಾರಣದಲ್ಲಿ ತ್ಯಾಗ ಎಲ್ಲ ಕೆಲಸ ಮಾಡೋದಿಲ್ಲ. ನಾನು ಒಂದು ಹೇಳ್ತೇನಣ್ಣ, ತ್ಯಾಗ ಕೆಲಸ ಮಾಡೋದಿಲ್ಲ ಅಂತ ಹೇಳೋದು ತಪ್ಪು. ನಮ್ಮಲ್ಲಿ ಏನು ಗೊತ್ತಾ, ನಮ್ಮ ಸಂಘಟನೆಯಲ್ಲಿ ತಾವು ನೋಡಿದ್ದೀರಿ, ಈಗ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಯವರು ಇಡೀ ತನ್ನ ಜೀವವನ್ನೇ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಇವತ್ತು ಯಾವ ಮಟ್ಟಕ್ಕೆ ಹೋದರೂ ಅನೇಕ ಜನ ನಮ್ಮಲ್ಲಿ ಹೇಳ್ತಾ ಇದ್ರು, ಶಾಯದ್ ನಮ್ಮ ಪ್ರಧಾನಮಂತ್ರಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೋ ಅಂತ. ಒಂದು ಚಾಯ್ವಲ್ಲ ಅಂತ ಒಂದು ಮಾತು ಬಂತು. ಆದರೆ ಅವ್ರಿಗೆ ಇವತ್ತು ಮಾತಾಡೋ ಭಾಷೆಗಳು, ಸ್ಪೀಚ್ಗಳು, ಆ ಇಂಗ್ಲೀಷಲ್ಲಿ ಅವ್ರು ತಗೊಳ್ಳುವಂಥ ಶಬ್ದಗಳು, ಇದನ್ನೆಲ್ಲ ನೋಡುವಾಗ ಅವರು ಸರ್ವಸ್ವವನ್ನು ತ್ಯಾಗ ಮಾಡಿ ಈ ದೇಶದ ಹಿರಿಮೆಯನ್ನು, ಗರಿಮೆಯನ್ನು ಒಂದು ಅತ್ಯುನ್ನತ ಮಟ್ಟಕ್ಕೆ ಕೊಂಡೋಗುವಂಥ ದಾರಿಯಲ್ಲಿ ಮುನ್ನಡೀತಾ ಇದ್ದಾರೆ. ಎಸ್, ನಾಗರಾಜ್ ಶೆಟ್ರೆ, ಓಕೆ, ನಾನು ನೇರವಾಗಿ ವಿಚಾರಕ್ಕೆ ಬರಬೇಕು. ನಾಗರಾಜ್ ಶೆಟ್ರು ಈಗ ಚುನಾವಣೆ, ನನಗೆ ನಾನು ಯಾವುದೇ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ, ಪಾರ್ಟಿಯಲ್ಲಿ ಜವಾಬ್ದಾರಿ ಕೊಟ್ಟರೆ ತೆಗೆದುಕೊಳ್ಳಬಹುದು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದೀರಿ. ಅಂದ್ರೆ ನಾಗರಾಜ್ ಶೆಟ್ರ ಬಗ್ಗೆ ಒಂದು ಮಾತಿದೆ. ನಾಗರಾಜ್ ಶೆಟ್ರು
ಪೊಲಿಟಿಕ್ಸ್ ಅನ್ನ ಸೀರಿಯಸ್ ಆಗಿ ಯಾವತ್ತೂ ತಗೊಂಡಿಲ್ಲ. ಅವರು ಪೊಲಿಟಿಕ್ಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ನಾಗರಾಜ್ ಶೆಟ್ಟರು. ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಫಸ್ಟ್ 2004ರಲ್ಲಿ ಸಕ್ರಿಯ ರಾಜಕೀಯಕ್ಕೆ, 92ರಲ್ಲಿ ಯುವ ಮೋರ್ಚಾದು ಜಿಲ್ಲಾ ಉಪಾಧ್ಯಕ್ಷ ಆಗಿದೆ 1992 ಅಲ್ಲಿ. ಆಮೇಲೆ ನಾನು 93ಯಲ್ಲಿ ಬಿಟ್ಟೆ. ನನ್ನನ್ನು ಸಹಕಾರ ಭಾರತಿಗೆ ಹಾಕಿದ್ರು, 12 ವರ್ಷ ಅಲ್ಲಿದೆ. 93ಯಲ್ಲಿ ಬಿಟ್ಟೆ. ಈ 2004ರಲ್ಲಿ ನನ್ನನ್ನು ವಾಪಸ್ಸು ಬಂಟ್ವಾಳದ ಅಧ್ಯಕ್ಷ ಮಾಡುವಾಗ ಕಾಂಗ್ರೆಸ್ನವರು ಒಂದು ದೊಡ್ಡ ಗುಸ್ಸು ಮಾಡಿದರು. ನಾಗರಾಜ್ ಶೆಟ್ಟರು ಭಾಳ ಶ್ರೀಮಂತರು, ಅವ್ರ ಹತ್ರ ಅಷ್ಟು ಲಾರಿಗಳಿವೆ, ಅಷ್ಟು ದೊಡ್ಡ ಬಿಸ್ನೆಸ್ ಇದೆ, ಅವ್ರ ಫೋನಲ್ಲಿ ಸಿಕ್ಕುವುದಿಲ್ಲ, ಅವರು ಮಾತಾಡಲಿಕ್ಕೆ ಸಿಕ್ಕುವುದಿಲ್ಲ, ಶ್ರೀಮಂತರ ಮೇಲೆ ಮಾತ್ರ ಅವ್ರು ಸಿಕ್ಕುವುದು, ಬಡವರಿಗೆ ಸಿಕ್ಕುವುದಿಲ್ಲ ಅಂತೇಳಿ ಏನೇನೋ ಹೇಳಿದರು. 2004ರಲ್ಲಿ ಏನು ನಿಶ್ಚಯ ಮಾಡಿದೆ ಗೊತ್ತಾ ನಿಮಗೆ? ನನ್ನ ತಮ್ಮನಿಗೆ ಹೇಳಿದೆ, ಪಕ್ಷ ಬಿಸ್ನೆಸ್ ನೀನು ನೋಡು, ನಾನು ರಾಜಕೀಯದಲ್ಲಿ ಇನ್ವಾಲ್ವ್ ಆಗ್ತೇನೆ ಅಂತೇಳಿ ಸಕ್ರಿಯವಾಗಿ ರಾಜಕೀಯದಲ್ಲಿ ಬೆಳಿಗ್ಗೆಯಿಂದ ರಾತ್ರಿ 2 ಗಂಟೆವರೆಗೆ. ನಿಮಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಅತಿ ಹೆಚ್ಚು ತಿರುಗಿದ ಯಾರಾದರೂ ಕಾರ್ಯಕರ್ತ ಇದ್ದರೆ ನಾವು. ಅದೇ ರೀತಿ ಮಂತ್ರಿಯಾಗಿ, ಈಗ ಪಾಪ ನಮ್ಮ ಇವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಭಾಳ ತಿರುಗಾಡ್ತಾ ಇದ್ದಾರೆ, ಆದರೆ ಒಬ್ಬ ಮಂತ್ರಿಯಾಗಿ ಅತಿ ಹೆಚ್ಚು ಕಿಲೋಮೀಟರ್ ರನ್ ಮಾಡಿದ ಕಾರ್ ಇದ್ದರೆ ಅದು ನಾಗರಾಜ್ ಶೆಟ್ಟರದು. 1 ನಿಮಿಷ ರಾತ್ರಿ ಕೂಡ ನಾನು ಟ್ರಾವೆಲ್ ಮಾಡ್ತೇನೆ. ಸೊ ಈಗ ಸುಸ್ತಾಯ್ತು ನಿಮಗೆ, ರಾಜಕಾರಣ ಬೇಡ ಆಯ್ತು, ಬೇಡ ಅಂತ ಅನಿಸ್ತಾ ಇದೆ? ಸುಸ್ತು ಪ್ರಶ್ನೆ ಇಲ್ಲ. ಈಗ ನಾನು ಹೇಳಿದೆಲ್ಲ, ಈಗ ಒಂದು ಮಟ್ಟಕ್ಕೆ ಬಂದಾಯಿತು. ಈಗ ಯುವಕರಿಗೆ ಅವಕಾಶ ಕೊಡಬೇಕು, ಹೊಸ ಮುಖಗಳು ಬರಬೇಕು, ಅವರು ನೇತೃತ್ವ ವಹಿಸಬೇಕು, ಅವ್ರು ಮುನ್ನಡಿಬೇಕು. ಸೊ ಪಾರ್ಟಿಯಲ್ಲಿ ಜವಾಬ್ದಾರಿ ಯಾಕೆ ಸಿಗ್ತಾ ಇಲ್ಲ ನಿಮಗೆ? ಸಿಗ್ಬೋದು. ನಾನೇನು ಅಂದ್ರೆ ಇನ್ನು 7-8 ತಿಂಗಳು ಮತ್ತೆ ಅಧ್ಯಕ್ಷರು ಚೇಂಜ್ ಆಗೋದಕ್ಕಿದೆ, ರಾಜ್ಯಾಧ್ಯಕ್ಷರಿಂದ ಹಿಡಿದು ಜಿಲ್ಲಾಧ್ಯಕ್ಷರವರೆಗೆ ಚೇಂಜ್ ಆಗೋದು. ನಾನು ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನಮ್ಮಲ್ಲಿ ಎಲ್ಲದಕ್ಕೂ ಆ ಒಂದು ಕ್ರಮ ಇದೆ. ಸಿಕ್ಕಾಪಟ್ಟೆಗೆ ಯಾರನ್ನಾದರೂ ಅಧ್ಯಕ್ಷ ಮಾಡೋದು, ಯಾರೊಂದು ಉಪಾಧ್ಯಕ್ಷ ಮಾಡೋದು, ಅದೆಲ್ಲ ಇಲ್ಲ. ಅದು ವ್ಯವಸ್ಥಿತವಾಗಿ ತಳಮಟ್ಟದಿಂದ ಬೂತು ಮಟ್ಟದಿಂದ ಬೆಳೀತಾ ಬರ್ತದೆ. ಅಂದ್ರೆ ಪಾರ್ಟಿಯಲ್ಲಿ ಜವಾಬ್ದಾರಿಯ ಆಕಾಂಕ್ಷಿಯ ನಾಗರಾಜ್ ಶೆಟ್ಟರು? ಆಕಾಂಕ್ಷೆ ಅಲ್ಲ, ನಾವು ಯಾವುದಕ್ಕೂ ಆಕಾಂಕ್ಷೆ ಆಗಬಾರ್ದು. ನಮ್ಮ ಸಂಘದಲ್ಲಿ ನಮ್ಗೆ ಹೇಳಿಕೊಟ್ಟ ಪಾಠ ಅಂತ ಇದ್ದರೆ, ನೀನು ನಿಸ್ವಾರ್ಥಿ ಆಗಿರಬೇಕು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಆಗಿರಬೇಕು, ದೇಶ ಪ್ರೇಮ, ರಾಷ್ಟ್ರ ಪ್ರೇಮ, ಈ ದೇಶದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೆ ನೀನು ರೆಡಿ. ನಾವು ಹಾಗಾದ್ರೆ ಶರ ಬರೆದು ಬಿಡ್ಬೇಕು, ನಾಗರಾಜ್ ಶೆಟ್ಟರ ಪೊಲಿಟಿಕಲ್ ಕೆರಿಯರ್ ಖತಮ್ ಆಯ್ತು, ಮುಕ್ತಾಯ ಆಯ್ತು? ಇಲ್ಲ 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 ಇಲ್ಲ, ಖತಮ್ ಆಗ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ನಾಗರಾಜ್ ಶೆಟ್ಟರು ಇಳಿದಾಗಿದೆ ರಂಗಸ್ಥಳಕ್ಕೆ. ಖತಮ್ ಆಗ್ಲಿಕ್ಕೆ ನನಗೆ ಯಾವ ಜವಾಬ್ದಾರಿ ಬೇಡ ಅಂತ ಹೇಳ್ತೀನಿ, ಅವಕಾಶ ಬೇಡ ಅಂತ ಹೇಳಿ ನಾನು ಹೇಳಿದ ಒಂದು ನೀವು ತಪ್ಪು ತಿಳ್ಕೊಳ್ಬೇಡಿ. ನಾನು ಹೇಳಿದ ಇಷ್ಟೇ, ನನಗೆ ಸಂಘಟನಾತ್ಮಕವಾಗಿ ನನ್ನ ಪಕ್ಷದ ಹಿರಿಯರು, ಸಂಘಟನೆ ಹಿರಿಯರು ನಾಗರಾಜ್ ಶೆಟ್ಟಿ ಈ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿದ್ರೆ ಹಿಂದಿನಿಂದಲೂ ಬಾಲಕನಿಂದಲೂ ವಹಿಸ್ಕೊಂಡು ಬಂದಿದ್ದಾರೆ. ಅವರಾಗಿ ಬಂದು ಕೊಡುವಂತ ಪರಿಸ್ಥಿತಿ ಹೋಗಿದೆ ನಾಗರಾಜ್ ಶೆಟ್ಟಿ. ಈಗ ನಮ್ಮಲ್ಲಿ ಬಿಜೆಪಿಯಲ್ಲಿ ಇದೆ, 2015ರಲ್ಲಿ ಇದ್ದೇವೆ ನಾವು. ಹೌದು, 2015ರಲ್ಲಿ ಈಗಲೂ ಇದೆ. ಈಗಲೂ ಯಾರು ಇಲ್ಲದವರಿಗೆ ಕರೆದು ಕೊಡುವಂತ ವ್ಯವಸ್ಥೆ ಇದೆ ಇಲ್ಲಿ, ಗೊತ್ತಿಲ್ಲ ನಿಮಗೆ? ಒಂದು ಹುದ್ದೆಗೆ 15 ಜನ ಆಕಾಂಕ್ಷಿಗಳಿರ್ತಾರೆ. ಇರ್ಲಿ, ಒಳ್ಳೇದದು, ಅದು ಒಳ್ಳೆಯ ಸಂದೇಶ. ಯಾಕೆ ತಮ್ಗೆ ಗೊತ್ತಿರ್ಬೋದು, ನಾನು ಚಿಕ್ಕದಿರುವಾಗ ನಮಗೆ ಎಲ್ಲ ಕಡೆ MLA ಕ್ಯಾಂಡಿಡೇಟ್, MP ಕ್ಯಾಂಡಿಡೇಟ್ ಮಾಡಲಿಕ್ಕೆ ನಮ್ಮ ಮನೇಲಿ ಮೀಟಿಂಗ್ ಆಗ್ತಾಯಿತ್ತು, ಯಾರೂ ತಯಾರಿಲ್ಲ. ಲಾಸ್ಟಿಗೆ ಪಾಪ ರುಕ್ಮಾಯಿ ಪೂಜಾರಿ ಅವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, ನಾರಾಯಣ್ ಶೆಟ್ಟರು, CG ಕಾಮತ್ರು, ಅವ್ರನ್ನ ಗೊತ್ತಿದೆ ನಮಗೆ ಗೆಲ್ಲುವುದಿಲ್ಲ, ಪಾರ್ಟಿ ಗೆಲ್ಲೋದಿಲ್ಲ ಅಂತ, ರಘುನಾಥ್ ಕೋಟ್ಯಾಂಕರ್ರು, ಈ ರೀತಿ ಅನೇಕ ಹಿರಿಯರ ಹೆಸರುಗಳು ಬರ್ತಾ ಇತ್ತು. ನಿಮ್ಮ ಪಾರ್ಟಿ ಕಮರ್ಷಿಯಲ್ ಆಗಿದೆ. ಸೊ ಇಲ್ಲ, ಕಮರ್ಷಿಯಲ್ ಪ್ರಶ್ನೆ ಇಲ್ಲ. ಈಗ 100ಕ್ಕೆ 100 ಎಲ್ಲರಿಗೂ ಹುರುಪು ಬಂದಿದೆ, ಸ್ಪಿರಿಟ್ ಬಂದಿದೆ, ದೇಶ ಸೇವೆ ಮಾಡಬೇಕು ಅಂತ ಇಚ್ಛೆ ಬಂದಿದೆ. ಅಂಥವ್ರು ಅನೇಕ ಜನ ಇವತ್ತು ಬರ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ತಮ್ಗೆ ಗೊತ್ತಿರ್ಬೋದು, ಜನ ಇತಿಮಿತಿಯೊಳಗಿದ್ರು. ಆಗ ನಮಗೆ ಅನೇಕ ಬಾರಿ ನಾವು ಹೇಳ್ತಾ ಇದ್ದೇವೆ, ನಾವು ಓಟು ರಿಸಲ್ಟ್ ಔಟ್ ಆದ ಕೂಡಲೇ ಸುಡುಮದ್ದು ಪಟಾಕಿ ಬಿಡ್ತಾ ಇದ್ದೇವೆ, ಸ್ವೀಟ್ ಕೊಡ್ತಾ ಇದ್ದೇವೆ. ಯಾಕೆ ಗೊತ್ತಾ ನಿಮಗೆ? ಯಾಕೆ ಗೊತ್ತಾ? ನಾವು ಇನ್ನಾದೆ ಅಂತಲ್ಲ, ಕಳೆದ ಬಾರಿ 7,000 ಓಟು, ಈ ಸಲ 9,000 ಆಯಿತು ಅಂತ. 2,000 ಮತದಾರರು ನಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಮಾಡಿದ್ದಾರೆ ಅಂತ. ಹಾಗೆ ಬೆಳೆದು ಬಂದಂಥ ಈ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಸೊ ಇನ್ನು ಹಿಂದೆ ನೋಡುವಂಥ ವ್ಯವಸ್ಥೆ ಇಲ್ಲ. ನೀವು ಫಸ್ಟಿಂದ ಒಂದು ಸ್ಟಡಿ ಮಾಡಿ. ನನಗೆ ಇದಕ್ಕೊಂದು ಉತ್ತರ ಕೊಟ್ಟು ಬಿಡಿ. ನಾಗರಾಜ್ ಶೆಟ್ಟರ ಪೊಲಿಟಿಕಲ್ ಕೆರಿಯರ್ ಇನ್ನಷ್ಟು ಮೇಲಕ್ಕೆ ಹೋಗುತ್ತಾ ಅಥವಾ ಇಲ್ಲಿಗೆ ಮಂಗಳೂರಿಗೆ ಮುಕ್ತಾಯಗೊಳಿಸ್ತೀರಾ? ನಾನು ಜ್ಯೋತಿಷ್ ಹೇಳಲಿಕ್ಕೆ ನಾನು ತಯಾರಿಲ್ಲ. ನಾನು ಮಾತ್ರ ಸ್ಪಷ್ಟವಾಗಿ ನಿಮ್ಮ ಹತ್ರ ಹೇಳಿದ್ದೇನೆ, ನನಗೆ ಇವತ್ತು ಮುಜರಾಯಿ ಖಾತೆ ತೆಗೆದವರಿಗೆ ಇದು ಸಮಸ್ಯೆ ಆಗಿದೆ. ಅಮರನಾಥ್ ಶೆಟ್ಟರ್ ಆಗಿರ್ಬೋದು, ನೀವಾಗಿರ್ಬೋದು, ಕೃಷ್ಣಯ್ಯ ಶೆಟ್ಟರ್ ಆಗಿರ್ಬೋದು, ಎಲ್ಲರೂ ದೂರ ಆಗಿದ್ದಾರೆ ಪೊಲಿಟಿಕ್ಸ್ ಇಂದ. ಅಲ್ಲಲ್ಲ, ಎಲ್ಲರೂ ಇದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಕೃಷ್ಣ ಪಾಲೆಮಾರ್ ಪಾಪ ಕೂಡ ಇದ್ರು ಮಂತ್ರಿಯಾಗಿ, ಮುಜರಾಯಿ ಮಂತ್ರಿಯಾಗಿ ಸ್ವಲ್ಪ ಸಮಯ. ಇಲ್ಲಿ ಏನಾಗಿದೆ, ಕೃಷ್ಣ ಪಾಲೆಮಾರು ಕಾಣಿಸ್ತಾ ಇಲ್ಲ. ಅಲ್ಲ, ಕಾಣಿಸ್ತಾ ಇದ್ದಾರೆ. ನಾನು ಹೇಳ್ತೇನೆ ಸ್ವಾಮಿ, ನಾನು ಒಂದು ಮಾತಿಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಅವಿಭಾಜ್ಯ ಉಡುಪಿ ಜಿಲ್ಲೆ ಬರುವಾಗಿ ನಾನು ಹೇಳ್ತಾ ಇದ್ದೇನೆ, ನಾವಾಗಿ ಹೋಗಿ ನಮಗೆ ಇದು ಕೊಡಿ ಅಂತ ಹೇಳುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಪಕ್ಷದ ಹಿರಿಯರು ಕರೆದ್ರು, ಆಯಿತು ನಾಗರಾಜ್ ಶೆಟ್ಟರೆ ಈ ಜವಾಬ್ದಾರಿ ನಿಮಗೆ ನಾಳೆಯಿಂದ ಸ್ವಾಗತ, ಚಾಚು ತಪ್ಪದೆ ಮಾಡ್ತೇವೆ. ನಿಮ್ಗೆ ಎಲ್ಲಿಯಾದರೂ ಸ್ಯಾಟಿಸ್ಫೈ ಆಗಿಲ್ಲ, ಆ ಕೆಲಸ ಆಗಿಲ್ಲ ಅಂತಾದರೆ ನಮ್ಮನ್ನು ನಾಗರಾಜ್ ಶೆಟ್ಟರೆ ರಾಜೀನಾಮೆ ಕೊಟ್ಟು ಹೋಗಿ,
ಎಸ್ ನಾಗರಾಜ್ ಶೆಟ್ಟಿ, ಇನ್ನಷ್ಟು ಮಾತಾಡ್ತೇನೆ ನಿಮ್ಮ ಹತ್ರ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.